ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಪಡುಬಿದ್ರಿಯ ಎಂಡ್ ಪಾಯಿಂಟ್ ನಲ್ಲಿರುವ ಬ್ಲೂ ಫ್ಲಾಗ್ ಬೀಚ್ ಕಡಲ್ ಕೊರೆತದ ಭೀತಿಯಲ್ಲಿದೆ. ಈ ನಿಟ್ಟಿನಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಪಡುಬಿದ್ರಿ ಬ್ಲೂ ಫ್ಲಾಗ್ ಬೀಚ್ ಪ್ರಬಂಧಕ ವಿಜಯ್ ಶೆಟ್ಟಿ ಅವರು ಮಾಹಿತಿಯನ್ನ ನೀಡಿದರು. ಜೋರಾದ ಕಡಲ ಅಲೆಗಳಿಗೆ ರಕ್ಷಣೆಗಾಗಿ ಕಟ್ಟಿದ ಕಲ್ಲಿನ ಕಟ್ಟೆ ಕೊಚ್ಚಿಕೊಂಡು ಹೋಗಿದ್ದು ವಾಚ್ ಟವರ್ ಕುಸಿಯುವ ಭೀತಿಯಲ್ಲಿದೆ. ಇದರಿಂದ ಸ್ವಲ್ಪ ಮಟ್ಟಿನ ನಷ್ಟವಾಗಿದೆ ಎಂದು ತಿಳಿಸಿದರು. ನಿನ್ನೆ ಮತ್ತು ಇವತ್ತಿಂದ ಸ್ವಲ್ಪ ಕಡಲ್ ಕೊರತೆ ಇಲ್ಲಿ ಜಾಸ್ತಿ ಆಗಿದೆ. ಮುಂದಿನ ಒಂದು ನಾವು ಪ್ರೊಡಕ್ಷನ್ಗೆ ಕಟ್ಟಿದಂಥ ಒಂದು ಕಲ್ಲಿನ ಒಂದು ಇದು ಕಟ್ಟೆ ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಹಾಗೆ ನಮ್ಮೊಂದು ವಾಚ್ ಟವರ್ ಮತ್ತು ಸಿಟ್ಔಟ್ ಅಂಬ್ರೆಲ್ಲ ಒಂದು ನಾವು ಆಲ್ರೆಡಿ ಸಿಟ್ಔಟ್ ಟವರ್ ತೆಗೆದಿಟ್ಟಿದ್ದೀವಿ. ವಾಚ್ ಟವರ್ ಅಂದರೆ ಒಂದು ಫಿಕ್ಸ್ ಆಗಿರೋದ್ರಿಂದ ತೆಗಿಲಿಕ್ಕೆ ಆಗಿಲ್ಲ. ನಾವು ನೀರಿಗೆ ಹೋಗ್ತಿರೋ ಥರ ಅದನ್ನು ರೋಪ್ ಹಾಕಿ ಕಟ್ಟಿದ್ದೀವಿ. ಅದ್ರದ್ದು ಒಂದು ಸ್ವಲ್ಪ ಲಾಸ್ ಆಗಿದೆ. ಇನ್ನು ಒಂದು 2 ದಿನ ಇಲ್ಲಿ ಸ್ಥಳೀಯರು ಹೇಳ್ತಿದ್ರೆ ಒಂದು 2 ದಿನದ ಈ ಥರ ಇರ್ಬೋದು, ಜಾಸ್ತಿ ಅಲೆ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡಿದ್ದೀವಿ ನಾವು ಆಲ್ಮೋಸ್ಟ್ ನಮ್ಮ ಇಲ್ಲಿಯ ಸೈಡ್ ಇರುವಂಥ ಎಕ್ವಿಪ್ಮೆಂಟ್ನೆಲ್ಲ ನಾವು ತೆಗೆದು ಇಟ್ಟಿದ್ದೀವಿ, ಒಳಗಡೆ ಸೇಫಾಗಿ ಇಟ್ಟಿದ್ದೀವಿ. ವೀಕ್ಷಕರಿಗೆ ಯಾರಿಗೂ ನಾವು ಸಮುದ್ರ ತಟಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನಮ್ಮ ಒಳಗಿನ ಈ ಗಾರ್ಡನ್ನಲ್ಲಿ ಬಾಕಿ ಜಾಗದಲ್ಲಿ ಎಲ್ಲಾದರೂ ನೋಡಿ ಹೋಗ್ಲಿಕ್ಕೆ ಬಿಡ್ತಾ ಇದ್ದೀವಿ. ಆದರೆ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ನಾವು ವೀಕ್ಷಕರಿಗೂ ನಾವು ಬಿಡ್ತಾ ಇಲ್ಲ. ಪ್ರವಾಸಿಗರನ್ನು ನಾವು ಗೇಟಲ್ಲೇ ಹೇಳಿ ಅವರಿಗೆ ಈ ಥರ ಕಡಲ್ ಕೊರತೆ ಜಾಸ್ತಿ ಇದೆ, ಇವತ್ತು ಮಧ್ಯಾಹ್ನದಿಂದ ಬೀಚ್ ಓಪನ್ ಇಲ್ಲ ಅಂತ ಹೇಳಿ ಮಾಹಿತಿ ಕೊಟ್ಟು ಕಳಿಸ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ದೇಶದ 10 ಬೀಚ್ಗಳಲ್ಲಿ ಇದು ಒಂದಾಗಿದ್ದು, ಕಾಮಿನಿ ನದಿ ಮತ್ತು ಸಮುದ್ರದ ನಡುವೆ ಇರುವ ಈ ಪ್ರದೇಶ ಪ್ರವಾಸಿಗರ ಆಕರ್ಷಕ ತಾಣವಾಗಿದೆ. ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯು 8 ಕೋಟಿ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿ ಪಡಿಸಿದ ಬೀಚ್ ಇದಾಗಿದ್ದು, ಪ್ರವಾಸಿಗರ ಅಚ್ಚುಮೆಚ್ಚಿನ ಬೀಚ್ ಇದಾಗಿದೆ.